ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಕೀರ್ತಿ ಸಂಪತ್ತು ನಡೆಪಾಲ್ಗೊಂಡು ಮಾತ ಕೆಲಸಗಾರರು ಮಾತ ಕೆಲಸಗಾರರು ಇವರು ನಡೆಪಾಲ್ಗೊಂಡು ಮಾತರಿಗಳ ಇಷ್ಟಾರ್ಥ ನೆಲೆಸಿಕೊಳ್ಳುತ್ತಾರೆ. ಅಂಚೆ ಒಂದನೇ ವರ್ಷದ ಪುಣ್ಯ ದಿನ ಅನೇಕ ದೇವರು ಆಶೀರ್ವಾದ ಮಾತರಿಗಳ ದೇವರ ಅನುಗ್ರಹ ಪಾಲ್ಗೊಂಡು ಮಾತರಿಗಳ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಆಧಾರಗೊಂಡು ಮಾತರಿಗಳ ಆರೋಗ್ಯ ಕುರಿತು ಭಾಷಣ ಪಾಲ್ಗೊಂಡು ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮಿ ಗಣನಾಯಕ ಭಕ್ತಾದಿಗಳೆಲ್ಲ ಆಶೀರ್ವಾದ ಪ್ರತಿ ಗುರುವಾರ ಸಹ ನಾವು ಪೂಜೆ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಎಲ್ಲ ಭಕ್ತಾದಿಗಳೆಲ್ಲ ಅವರ ಆಶೀರ್ವಾದವನ್ನು ಅನುಗ್ರಹಿಸಿ ಅವರವರ ಅಭೀಷ್ಟವನ್ನೆಲ್ಲ ನಿಂತ್ಕೊಂಡು ಕೇಳಿಕೊಂಡು ಬರ್ತಾರೋ ಅದನ್ನೆಲ್ಲ ಗುರು ಸ್ವಾಮಿ ನವಾನಂದ ಸ್ವಾಮಿ ಗುರುಗಳು ಅದನ್ನೆಲ್ಲ ಎಲ್ಲರಿಗೂ ಬೇಕಾಗಿ ಅನುಗ್ರಹಿಸಿ ಈ ಸಮಿತಿಯವರಿಗೆ ಇಷ್ಟಾರ್ಥ ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ಆ ಗುರುಗಳೊಟ್ಟಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಿದಂತಹ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಇಷ್ಟಾರ್ಥ ನೆರವೇರಿಸಬೇಕು ಅಂತೇಳಿ ಆ ನವಾನಂದ ಗುರು ಸ್ವಾಮಿಗಳು ಪ್ರಾರ್ಥನೆ. ಅದೇ ರೀತಿ ಈ ಮಠವನ್ನು ಅಭಿವೃದ್ಧಿ ಮಾಡಲಿಕ್ಕೆ ದೇವಸ್ಥಾನದೊಟ್ಟಿಗೆ ಎಲ್ಲರೂ ಕೂಡ ಸಮಿತಿ ಭಕ್ತರು ಎಲ್ಲರೂ ಸೇರಿ ಐಕ್ಯಮತ್ಯದಿಂದ ಅಭಿವೃದ್ಧಿಯನ್ನು ಸಹ ಎಲ್ಲರೂ ಸೇರುವಂತಹ ಮನಸ್ಸನ್ನು ಗುರುಗಳು ಭಾಗ್ಯವನ್ನು ಕೊಡಬೇಕು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗದ್ಗುರು ತಸ್ಮೈ ಶ್ರೀ ಗುರವೇ ನಮಃ. ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ.
सर्वेषां मङ्गलं कुरु। श्रीरमानन्द सम्पूज्ये देवी मूलाम्बिके शुभे जगन्माता सर्वेषां मङ्गलं कुरु। ॐ माङ्गल्यमूर्ति महात्रिपुरसुन्दरी परब्रह्मशक्ति श्रीराजराजेश्वरी प्रेरणाया श्रीराजराजेश्वरी प्रीत्यर्थं मम सकलारिष्टनिवारणार्थम् एकावत्ति ललितसहस्रनामपठनम् अहं करिष्ये। श्रीगुरुभ्यो नमः। श्रीगणाधिपतये नमः। श्रीमहात्रिपुरसुन्दरे नमः। सिन्दूरारुणविग्रहां त्रिनयनां माणिक्यमौलिस्फुर तारानायकशेखरां स्मितमुखीम् आवीनवशोभां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटसरलचरणां ध्यायेत् परमाम्बिकाम्।
ವಿಶೇಷವಾಗಿ ಪರಿಸ್ಥಿತಿ